ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ನೆಲ್ಲಾಡಿ ಬಿಲ್ಲಾಡಿ ಗ್ರಾಮದ ಒಂದು ಪುರಾತನ ದೇವಸ್ಥಾನ ಶ್ರೀ ಕದ್ರಿಂಜಯ ಮಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಹಾದಿಯಲ್ಲಿದೆ. ಆದಷ್ಟು ಮಾಹಿತಿಯನ್ನು ಆಡಳಿತ ಮಂಡಳಿ ಹಾಗೂ ಗ್ರಾಮಸ್ಥರಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸರ್, ದೇವಸ್ಥಾನ ಮುಂದೆ ಶಾಲೆ ಇತ್ತಂತ ಹೇಳಿ ಕೇಳಲ್ಪಟ್ಟಿದ್ವಿ. ಸರ್, ಇದ್ರ ಬಗ್ಗೆ ನೀವು ಹೇಳ್ಬೋದು? ಹೌದು, ನಾನು ಸುಮಾರು 67 ವರ್ಷದ ಹಿಂದಿನ ವಿದ್ಯಾರ್ಥಿ ಈ ಸಂಸ್ಥೆಯಲ್ಲಿ. ಇಲ್ಲಿ ಅವಳಿ ದೇವಸ್ಥಾನ ಇತ್ತು, ಒಂದು ನಾಗಬನ, ಇನ್ನೊಂದು ಈಶ್ವರ ದೇವಸ್ಥಾನ ಇದೆ. ನಾಗಬನದ ಹೆಬ್ಬಾಗಿಲು ಈಶ್ವರ ದೇವಸ್ಥಾನದ ಹೆಬ್ಬಾಗಿಲಿಗಿಂತಲೂ ದೊಡ್ಡದಾಗಿತ್ತು. ಆದ್ದರಿಂದ ಶಾಲೆ ಪ್ರಾರಂಭ ಆದದ್ದು ನಾಗಬನದಲ್ಲಿ. ಒಂದು ದಿವಸ ಶಾಲೆ ಮುಗಿಸಿ ಮನೆಗೆ ಹೋಗಿ ಬೆಳಿಗ್ಗೆ ಬರುವಾಗ ನಾಗಬನದ ಇಡೀ ಕಟ್ಟಡ ಬಿದ್ದು ಹೋಗಿತ್ತು. ಆಗ ನಮ್ಮ ಶಾಲೆಯ ವಸ್ತುಗಳನ್ನೆಲ್ಲ ತಗೊಂಡು ಈ ದೇವಸ್ಥಾನದ ಹೆಬ್ಬಾಗಿಲಿಗೆ ಬಂದೆವು. ಇಲ್ಲೇ ಕಾಣಿಸುವ ಈ ಹೆಬ್ಬಾಗಿಲು. ಅಂದಿನಿಂದ ಇಲ್ಲಿ ಶಾಲೆ ನಡೀತು. ನಮ್ಮ ಗುರುಗಳು ಬಿಲ್ಲಾಡಿ ನಾರಾಯಣ್ ಮಾಸ್ಟರ್ ಅಂತ. ನಿಜವಾಗಿ ನಮಗೊಂದು ಸಂತೋಷದ ವಿಚಾರ ಹೇಳಬೇಕು ಅಂದರೆ, ಒಳಗೆ ಈಶ್ವರನ ಸನ್ನಿಧಿ, ಆ ಈಶ್ವರನ ಸನ್ನಿಧಿಯಲ್ಲಿ ಶ್ರೀಮನ್ ನಾರಾಯಣನಿಂದಲೇ ಶಿಕ್ಷಣ ಪಡ್ತಿದ್ದೇವೆ ಅನ್ನುವಷ್ಟು ಖುಷಿ ಇತ್ತು ನಮಗೆ. ಯಾಕಂದರೆ ನಮ್ಮ ಗುರುಗಳು ನಿಜವಾಗಿಯೂ ಬರೀ ಗುರುಗಳಲ್ಲ, ಅವ್ರು ನಮ್ಮ ಪಾಲಿಗೆ ದೇವರೇ ಆಗಿದ್ದರು. ಯಾಕಂದರೆ ಅವರು ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನ ಮನೆಯವರು ಪೂರೈಸೋದು ಬೇಡ, ಅವರೇ ಪೂರೈಸ್ತಿದ್ರು. ಪ್ರಾಯ ಅವರ ಸಂಬಳ ನಮ್ಮ ಖರ್ಚಿಗೆ ಸಾಕಾಗ್ತಿರ್ಲಿಲ್ಲ, ಮತ್ತು ಅವ್ರ ಮನೆಯಿಂದಲೇ ತಂದು ಖರ್ಚು ಮಾಡ್ತಾಯಿದ್ರು ಅಂತ ಅನಿಸುತ್ತೆ ನನಗೆ. ಅಷ್ಟು ಒಳ್ಳೆಯ ಗುರುಗಳಿದ್ದರು. ಆಮೇಲೆ ಈ ಎರಡೂ ದೇವಸ್ಥಾನಗಳಲ್ಲಿ ಶಂಕರ್ ಭಟ್ರಂತ ಬಹಳ ಧರ್ಮಿಷ್ಠ ಒಳ್ಳೆಯ ಅರ್ಚಕರಿದ್ದರು. ಆಮೇಲೆ ಅವರ ಅಳಿಯ ವಾಸುದೇವಡಿಗಳು, ಅವರು ಕೂಡ ಹಾಗೆ. ಇಲ್ಲಿ ದೇವಸ್ಥಾನಕ್ಕೆ ಏನಾದರೂ ನೈವೇದ್ಯವನ್ನು ತಂದರೆ ಶಾಲೆಯ ಮಕ್ಕಳಿಗೆಲ್ಲ ಕೊಟ್ಟು ಹೋಗ್ತಿದ್ರು. ಆದ್ದರಿಂದ ಒಳ್ಳೆಯ ನೈವೇದ್ಯ ತಂದ ದಿವಸ ನಮಗೆ ಭಾರಿ ಖುಷಿ, ಶಂಕರ್ ಭಟ್ರು ನಮಗೇನೋ ಕೊಡ್ತಾರೆ ಇವತ್ತು ಅಂತ. ಅದರಲ್ಲೂ ಅನಂತ ವ್ರತದ ದಿವಸ ಚಕ್ಕುಲಿ ಕೊಡ್ತಿದ್ರು. ಆ ಚಕ್ಕುಲಿ ಇನ್ನೂ ನೆನಪಿದೆ ನಮಗೆ ತಿಂದದ್ದು. ಎಷ್ಟನೇ ಕ್ಲಾಸ್ ತನಕ ಇತ್ತಿಲ್ಲಿ? 1ರಿಂದ 4ನೇ ಕ್ಲಾಸಿನ ತನಕ. ಒಂದು ದೇವಸ್ಥಾನ ವಿದ್ಯಾ ಕೇಂದ್ರವಾಗಿ ಕಾರ್ಯನಿರ್ವಹಿಸಿದೆ, ಸಮಾಜಕ್ಕೆ ಎಷ್ಟು ಪ್ರಯೋಜನ ಆಗ್ತದೆ ಅನ್ನುವುದಕ್ಕೆ ಈ ದೇವಸ್ಥಾನವೇ ಸಾಕ್ಷಿ. ಪ್ರಾಯ ಇಲ್ಲಿ ಒಂದು ಶಾಲೆ ಸ್ಥಾಪನೆ ಆಗದೆ ಹೋಗ್ತಿದ್ರೆ, ಈ ದೇವಸ್ಥಾನದಲ್ಲಿ ಅದಕ್ಕೆ ಅವಕಾಶ ಸಿಕ್ಕದೇ ಹೋಗ್ತಿದ್ರೆ, ಬಿಲ್ಲಾಡಿ ಗ್ರಾಮ ಇವತ್ತು ಕೂಡ ಶಿಕ್ಷಿತರ ಗ್ರಾಮ ಆಗ್ತಿರ್ಲಿಲ್ವೇ ಏನೋ ಅಂತ ಅನುಮಾನ ನನಗೆ. ಇಲ್ಲಿ ಅನೇಕ ಮಂದಿಗೆ ಶಿಕ್ಷಣವನ್ನು ಕೊಟ್ಟು ಇಡೀ ಗ್ರಾಮಕ್ಕೆ ಒಂದು ಶಿಕ್ಷಣದ ಬೆಳಕನ್ನು ಹರಡಿದ ಕೇಂದ್ರ ಈ ದೇವಸ್ಥಾನ. ಹಾಗೆ ನನ್ನ ಗುರುಗಳು ನಾರಾಯಣ್ ಮಾಸ್ಟರ್. ಬೇರೆಯವರು ಯಾರ್ದು ನೆನಪುಂಟು ನಿಮಗೆ? ಈಗ ನನಗೆ ಅತ್ಯಂತ ಸಂತೋಷ ಆಗುವುದೇನೆಂದರೆ, ಆ ನನ್ನ ಗುರುಗಳ ಮೊಮ್ಮಗ ಪೃಥ್ವಿರಾಜ್ ಶೆಟ್ಟಿಯವರು ಈ ನಶಿಸಿ ಹೋದಂಥ ದೇವಸ್ಥಾನದ ಪುನರುಜ್ಜೀವನ ಮಾಡ್ತಾ ಇರುವುದು ನನಗೆ ಅತ್ಯಂತ ಖುಷಿ ಆಗ್ತಾ ಇದೆ. ಅದು ನಶಿಸಿ ಹೋದ ಸ್ಥಿತಿಯಲ್ಲಿ ಕಂಡಾಗೆಲ್ಲ ನನಗೆ ಬೇಜಾರಾಗ್ತಿತ್ತು, ಆದರೆ ಸರಿ ಮಾಡುವ ಶಕ್ತಿ ನನಗಿರಲಿಲ್ಲ. ಇವತ್ತು ಪೃಥ್ವಿರಾಜ್ ಶೆಟ್ಟಿಯವರು ಬಂದಿದ್ದಾರೆ, ತುಂಬ ಸಂತೋಷ ಆಗಿದೆ. ಅವರ ನೇತೃತ್ವದಲ್ಲಿ ಈ ದೇವಸ್ಥಾನ ಪುನರುಜ್ಜೀವನಗೊಳ್ತಾ ಇರೋದು. ಸರ್, ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಹಿಂದೆ ಇದ್ದ ಶಾಲೆಯ ಜಗಲಲ್ಲಿ ನೀವು ಕಲ್ತವರು ದೇವಸ್ಥಾನದ್ದು, ನಿಮ್ಮ ಅನುಭವ ಹೇಳ್ಬೋದು ಮೇಡಮ್? ನಮ್ಮ ಅನ್ಬೋದು ಅಂದರೆ ದೇವಸ್ಥಾನ ಕಡೆ ಶಾಲೆ ಎಲ್ಲ ನಮ್ಮನ್ನೆಲ್ಲ ಮುಗಿಸಿದ ಮೇಲೆ ದೇವಸ್ಥಾನ ಎಲ್ಲ ಹಾಳು ಬಿದ್ದೋಯ್ತು. ಹಾಳು ಬಿದ್ದು ಅವ್ರಕತ್ತಂಗೆ ಇದು ಈಸು ದೇವಸ್ಥಾನ ಎಲ್ಲೂ ಇಲ್ಲ. ನಾವು ಈಸು ದೇವಸ್ಥಾನ ಹೋಯ್ಕಾರ ಇಲ್ಲಿಗೆ ಇಲ್ಲಿಗೆ ಹೋಯ್ತು, ಜಂಬೂರಿಗೆಲ್ಲ ಆಯ್ತು ಈಸು ದೇವಸ್ಥಾನ ಒಂದು ಹಳ್ಳಿಗೆ ಹೋಯ್ತು. ಹಾಂ, ಈಗ ದೇವಸ್ಥಾನ ಒಂದು ಆಯ್ತಾ ಇಲ್ಲ, ನಮ್ಗೆ ಭಾರಿ ಖುಷಿ ಆಯ್ತು ನಮಗೆ. ಹಾಂ, ನಿಮ್ಗೆ ಇಲ್ಲಿ ಗ್ರಾಮ ದೇವರಲ್ಲ? ಹೌದು, ಭಾರಿ ಖುಷಿ ಆಯ್ತು ನಮಗೆ ದೇವಸ್ಥಾನ. ಸರ್, 60 ವರ್ಷ ಹಿಂದೆ ಇಲ್ಲಿ ದೇವಸ್ಥಾನ ಇತ್ತು. ಸರ್, ನಿಮ್ಮ ಅನಿಸಿಕೆ ಏನಾದರೂ ಶೇರ್ ಮಾಡ್ಕೊಳ್ಬೋದಾ? 60 ವರ್ಷಗಳ ಹಿಂದೆ ದೇವಸ್ಥಾನ ಸಂಪೂರ್ಣ ನೆಲಸಮ ಆಗಿತ್ತು. ಇದು ಸುಮಾರು 300 ವರ್ಷಗಳ ಹಿಂದೆ ಇರುವಂಥ ದೇವಸ್ಥಾನ. ನಾವು ಇಲ್ಲಿ ಉತ್ಪತ್ತನ ಮಾಡಿದಾಗ ಆ ಸಿಕ್ಕಿದಂಥ ಈಶ್ವರ ಲಿಂಗ 300 ವರ್ಷಗಳ ಹಳೆಯದು ಅಂಥೇಳಿ ನಮಗೆ ತಿಳಿದವರು ಹೇಳ್ತಾ ಇದ್ರು. ಶಾಲೆ ಹೊರಗಡೆ ಇದ್ದಿದ್ದು ನಮ್ಮ ಮಾಸ್ಟರ್ ಹೇಳಿದಾಗೆ, ಆಮೇಲೆ ಅಲ್ಲಿ ಆ ಬಿಲ್ಡಿಂಗ್ ಬಿದ್ದ ತಕ್ಷಣ ಇಲ್ಲಿ ಬಂದಿರುವಂಥ ಇದು 60 ವರ್ಷದ ಸಂಪೂರ್ಣ ನೆಲಸವಾದ ದೇವಸ್ಥಾನವನ್ನು ಬದಿಯಲ್ಲಿ ನಾಗನಕಟ್ಟೆ, ಆ್ಯಕ್ಚುಲಿ ಆ ನಾಗನಕಟ್ಟೆಯಲ್ಲಿ ಚಾವಡಿ ನಾಗ ಅಂತಾರೆ, ಅದನ್ನು ಚೌಡೆ ನಾಗ ಅಂತರು. ಅದು ನಮ್ಮ ಕುಟುಂಬದವರು, ಅಂದರೆ ನಮ್ಮ ತಾಯಿ ಸರಣದ 50 ವರ್ಷಗಳಿಂದ ಅದಕ್ಕೆ ಸೇವೆ ಮಾಡ್ತಾಯಿದ್ರು. ನಮ್ಮ ಕುಟುಂಬದವರು ಪ್ರತಿ ತಿಂಗಳು ಬಂದಾಗ ಅದನ್ನು ದೇವಸ್ಥಾನ ನೋಡಿ ಇದೊಂದು ಜೀರ್ಣೋದ್ಧಾರ ಮಾಡುವಂಥ ಪೃಥ್ವಿರಾಜ್ ಶೆಟ್ಟರು ಒಂದು ಸರಿ ಬಂದಾಗ ನಮ್ಮ ಈಗಿನ ಅಧ್ಯಕ್ಷರು, ಆಮೇಲೆ ಇಲ್ಲಿನ ನಮ್ಮ ಈ ಸಂಘ ಸಂಸ್ಥೆಯ ಯುವಕರು, ಇಲ್ಲಿ ಹೆಚ್ಚಾಗಿ ಯುವಕರೇ ಇದರಲ್ಲಿ ತೊಡಸ್ಕೊಂಡವರು. ನಮ್ಮ ಚಿಕ್ಕಪ್ಪ ಒಬ್ಬರು ಹರ್ಷೆಟ್ಟಿ ಅಂತ ಅವರು ಮೊದಲು ಸ್ಟಾರ್ಟ್ ಮಾಡಿದರು. ಆಮೇಲೆ ಅವರು ಕಾರಣಾಂತರದಿಂದ ಅವರ ದೇಹಾಂತ ಆದಮೇಲೆ ಪೃಥ್ವಿರಾಜ್ ಶೆಟ್ಟಿ ನಾನು ಮಾಡ್ತೇನೆ ಅನ್ನುವ ಒಂದು ವಿಶ್ವಾಸದಿಂದ ಬಂದು ಎಲ್ಲರೂ ಒಟ್ಟು ಹಾಕ್ಕೊಂಡು ಇವತ್ತು ಇಲ್ಲಿವರೆಗೆ ಬಂದಿದೆ. ಈ ಕ್ಷೇತ್ರದಲ್ಲಿ ಆ್ಯಕ್ಚುಲಿ 61 ಸನ್ನಿಧಿ ಇದೆ ಅಂತೇಳಿ ಹೇಳ್ತಾಯಿದ್ರು. 61 ಸನ್ನಿಧಿಯಲ್ಲಿ ಈಗ 6 ಸನ್ನಿಧಿ ನಿರ್ಮಾಣ ಆಗ್ತದೆ ಅಂತ ಅಷ್ಟಮಂಗಲದಲ್ಲಿ ಹೇಳಿದ್ದಾರೆ. ಅದೇ ಥರ ನಾವೇನು ನೋಡಿ ಮಾಡಿದ್ದಲ್ಲದು, ಈ 6 ಸನ್ನಿಧಿಗಳನ್ನು ಈಗ ನಿರ್ಮಾಣ ಮಾಡಿ ನಾವು ನಾಳೆ 20ರಿಂದ 23ರವರೆಗೆ ಅದನ್ನು ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ. ಆ 6 ಸನ್ನಿಧಿಗಳನ್ನು ಮೇಲ್ಯವಾದದ್ದು ಒಂದು
ಗಣಪತಿ ಸನ್ನಿಧಾನ, ಅನ್ನಪೂರ್ಣೇಶ್ವರಿ ಸನ್ನಿಧಾನ, ಇನ್ನೊಂದು ಬೊಬ್ಬರ ಸನ್ನಿಧಾನ, ನಾಗ ಸನ್ನಿಧಾನ, ಪುಷ್ಕರಣಿ, ಮತ್ತು ಇದು ಈಶ್ವರ ದೇವನ ಕೂಡಿ 6 ಸನ್ನಿಧಾನ ಇದೆ. ಮತ್ತು ಇಲ್ಲಿ ಒಂದು 9 ದೈವಗಳ ಸನ್ನಿಧಿ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಒಂಟಿ ಕಾಲಿನ ದೈವ, ಮತ್ತು ಮಾನವ ಮುಖ ರೂಪಿ ದೈವ, ಆ ದೈವಗಳಿದೆ. ಆ ದೈವಗಳಿಂದ ಕೂಡಿದಂಥ ಒಂದು ಸನ್ನಿಧಾನ. ಮತ್ತು ಪಂಚಬಾವಿಯಿಂದ ಕೂಡಿದಂಥ 5 ಬಾವಿ ಇತ್ತಂತೆ. 5 ಬಾವಿಯಲ್ಲಿ ನಾವು ಒಂದನ್ನು ಇದಕ್ಕೆ ಬಾವಿ ಇಟ್ಕೊಳ್ಳೋದು, ಇನ್ನೊಂದು ಹಳೆ ಬಾವಿಯನ್ನು ನವೀಕರಿಸಿ ನಾವು ನಾಗಬನದ ಹತ್ರ ಅದನ್ನು ಇಟ್ಕೊಂಡಿದ್ದೇವೆ. ಮತ್ತೊಂದು 2-3 ಬಾವಿ ಕ್ಲೋಸ್ ಆಗಿರಬೇಕು. ಇನ್ನೊಂದು ಪುಷ್ಕರಣಿಯನ್ನು ಸಂಪೂರ್ಣ ಮಾಡಿ ಬಹಳ ಚಂದದ ಪುಷ್ಕರಣಿಯನ್ನು ಲೋಕಾರ್ಪಣೆ ಕೂಡ ಮಾಡ್ತಾ ಇದ್ದೇವೆ. ಬೇರೆ ಏನಾದರೂ ಸಿಹಿ ನಿಮ್ದು ಅನುಭವ ಶೇರ್ ಮಾಡ್ಬೋದಾ ಸರ್? ಇಲ್ಲಿ ಇದೊಂದು ಅಷ್ಟೊಂದು ಕಾರಣಿಕ ಕ್ಷೇತ್ರ ಅಂದರೆ ನಾವು ಇಲ್ಲಿ ಕೆಲಸ ಮಾಡಿ ಸುಮಾರು ಒಂದು 3-4 ವರ್ಷದಿಂದ ಮಾಡ್ತಾ ಇದ್ದೇವೆ. ನಾನು ಇಲ್ಲಿ ಪೃಥ್ವಿರಾಜ್ ಶೆಟ್ಟರ್ ಅಧ್ಯಕ್ಷರಾದರೆ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೇನೆ ಅವ್ರ ಜೊತೆ. ನಮಗೆ ಸ್ಟಾರ್ಟ್ ಮಾಡುವಾಗ ಕೆಲವೊಂದು ಭಯಂಕರ ವಿಶೇಷವಾದ ಘಟನೆ ನಡೆದಿತ್ತು. ಅದು ನಮಗೆ ಕಣ್ಣಲ್ಲಿ ನೀರು ಬರ್ತಿದ್ದು ಅದನ್ನು ಎಣಿಸ್ಕೊಳ್ಳುವಾಗ ಹೇಳಲಿಕ್ಕೆ. ಯಾಕಂದರೆ ನಮ್ಮ ಹತ್ರ ಹಣ ಇಲ್ದಿದ್ದಾಗ ಅದು ಯಾವುದೋ ಒಂದು ರೂಪದಲ್ಲಿ ಆ ದಿನದ ಕೆಲಸಕ್ಕೆ ಹಣ ಅವನು ಸರಬರಾಜು ಮಾಡ್ತಿದ್ದ, ಅದು ಅವನೇ ಕಳಿಸ್ಕೊಡ್ತಿದ್ದ. ಭೂಮಿ ಪೂಜೆ ಆದ ಒಂದು ದಿನ ನೆಕ್ಸ್ಟ್ ನಮಗೆ ಪೇಜಾವರ ಶ್ರೀಗಳು ಗೌರವಾಧ್ಯಕ್ಷರು ಅವರು ಬಂದು ಭೂಮಿ ಪೂಜೆ ಮಾಡಿ ಹೋದರು. ಭೂಮಿ ಪೂಜೆ ಮಾಡಿ ಮರುದಿನ ಕೆಲಸ ಶುರು ಮಾಡಬೇಕು, ಆದರೆ ಶುರು ಮಾಡಲಿಕ್ಕೆ ಹಣ ಇಲ್ಲ. ಅದು ಎಷ್ಟು ವಿಚಿತ್ರ ಅಂದರೆ ಅಕೌಂಟಿಗೆ 5 ಲಕ್ಷ ರೂಪಾಯಿ ಬಂದಿದೆ. ಅದು ಯಾರು ಹಾಕಿದ್ದಾರೆ ಏನು ಅಂತ ಗೊತ್ತಿಲ್ಲ. ನಾನು ಅಕೌಂಟ್ ಇದನ್ನು ಬಿಡಿಸಿ ನೋಡೋದು, ಅಧ್ಯಕ್ಷರಿಗೆ ಹೇಳ್ತಾ ಇದ್ದೆ 5 ಲಕ್ಷ ಬಂದಿದೆ, ಯಾರೋ ಮಿಸ್ ಆಗಿ ಹಾಕಿರಬೇಕು ಇದು ಇಲ್ಲ. ಆಮೇಲೆ ನೋಡುವಾಗ ಒಬ್ಬರು ಶೈಲಜಾ ಅವಿನಾಶ್ ಅಂತ ಬೆಂಗಳೂರಿನ ಒಬ್ಬರು ಡಾಕ್ಟ್ರು, ಅವ್ರು ಇಲ್ಲಿನವರೇ, ಅವರು ಎಷ್ಟೋ ದಿನ ಕೇಳ್ತಾ ಇದ್ರು ನಮ್ಮ ಹತ್ರ. ಅವರು ಹಾಗೆ ಅದೇ ಆ ಹಣದಲ್ಲಿ ಫಸ್ಟ್ ಕಲ್ಲು ಲೋಡ್ ಬಂದಿದ್ದು ನಮ್ಗೆ ಆ ಕಲ್ಲಿಂದ ಶುರು ಮಾಡಿದ್ರು. ಆಮೇಲೆ ಪೇಜಾವರ ಶ್ರೀಗಳು ಎಲ್ಲೋ ಪರ್ಯಟನೆ ಹೋಗ್ತಿದ್ದವರು ಒಂದು ಸರಿ ಬಂದು ತಮ್ಮ ಉಡಿಯಲ್ಲಿ ಕಟ್ಕೊಳ್ಳೋಂಥ ಒಂದು ಸಣ್ಣ ಅಮೌಂಟನ್ನು ಕೊಟ್ಟು ಇದನ್ನು ಮೂಲಧನವಾಗಿ ಉಪಯೋಗಿಸಿ ನೀವು ದೇವಸ್ಥಾನ ಮಾಡಿ ನಿಮ್ಗೆ ಒಳ್ಳೆಯದಾಗ್ತದೆ ಅಂತ ಆಶೀರ್ವಾದ ಮಾಡಿ ಹೋದರು. ಅಲ್ಲಿಂದ ನಾವು ಹಿಂತಿರುಗಿ ನೋಡಲಿಲ್ಲ, ಇವತ್ತಿನವರೆಗೆ ಮಾಡ್ತಾಯಿದ್ದೇವೆ. ಇನ್ನು ಫೆಬ್ರವರಿಯಲ್ಲಿ ಎಲ್ಲ ಲೋಕಾರ್ಪಣೆ ಮಾಡಿ ಭಾಳ ಸಂತೋಷ ಅನಿಸ್ತಾ ಇದೆ, ಜನರಿಗೆಲ್ಲ ಉಪಯೋಗ ಆಗುವಂಥದ್ದು. ಸರಿ, ಇಷ್ಟು ರೀತಿ ದೇವಸ್ಥಾನ ಅಭಿವೃದ್ಧಿ ಆಗ್ಲಿಕ್ಕೆ ನಿಮ್ಗೆ ಏನಾದರೂ ಸ್ವಪ್ನದಲ್ಲಿ ಬಂದು ದೇವರು ಹೇಳಿದ್ರಾ, ಅಲ್ಲ ಏನಾದರೂ ಬೇರೆ ಹಿನ್ನೆಲೆ ಏನಾದರೂ ಬೇರೆ ಉಂಟಾ ಸರ್? ಇಲ್ಲ, ಈ ಕದರಂಜೆ ಮಾಲಿಂಗೇಶ್ವರ ದೇವಸ್ಥಾನ ಅಂತಕ್ಕದ್ದು ಸುಮಾರು 60 ವರ್ಷಗಳ ಹಿಂದೆ ಬಹಳ ವೈಭವಿತವಾಗಿ ಇಲ್ಲಿ ಈ ಊರಿನಲ್ಲಿ ಗ್ರಾಮಸ್ಥರು ಈ ದೇವಸ್ಥಾನದಲ್ಲಿ ನಿತ್ಯ ಪೂಜೆ, ರಂಗಪೂಜೆ, ಹಾಗೆ ಸೋಣಿ ಆರತಿ, ಅದೇ ರೀತಿಯಲ್ಲಿ ಇತಿಹಾಸ ಹೇಳುವಂತೆ ಇಲ್ಲಿನ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿತವರು ಕೂಡ ಇದ್ದಾರೆ. ಈ ಒಂದು ದೇವಸ್ಥಾನದ ಪ್ರಾಂಗಣದಲ್ಲಿ ಒಂದು ಪ್ರಾಥಮಿಕ ಶಾಲೆ ಕೂಡ ಇತ್ತು. ಆದರೆ 60 ವರ್ಷಗಳ ಹಿಂದೆ ಒಂದು ದಿನ ಒಂದು ಮಳೆಗಾಲದಲ್ಲಿ ಪ್ರಾಕೃತಿಕವಾಗಿ ಈ ಶಾಲೆ ಒಂದು ಕಡೆ ಬೀಳ್ತದೆ. ಅನಂತರ ಈ ಒಂದು ದೇವಸ್ಥಾನದ ಒಂದು ಕಡೆ ಶಾಲೆ ಇರ್ತದೆ, ಆ ಶಾಲೆಯ ಭಾಗ ಬೀಳ್ತದೆ. ಇಲ್ಲಿಂದ ಶಾಲೆ ಸರ್ಕಾರಿ ಶಾಲೆಯಾಗಿ ಶಿಫ್ಟ್ ಆಗ್ತದೆ. ಕಾಲಾಯತರವಾಗಿ ಈ ಶಾಲೆ ನೆಲಸಮವಾಗ್ತದೆ, ಈ ಒಂದು ದೇವಸ್ಥಾನ ನೆಲಸಮವಾಗ್ತದೆ. ಅದಾದಮೇಲೆ 60 ವರ್ಷಗಳಂತ ಸುಮಾರು 50 ವರ್ಷಗಳ ಕಾಲ ಇದನ್ನು ಯಾರೂ ಕೂಡ ಊರಿನವರು ಮುಂದೆ ಬರುವುದಿಲ್ಲ. ಇದು ದೊಡ್ಡ ಕಾಡು ಬೆಳೀತದೆ. ಸಾಧಾರಣ 2008ರಲ್ಲಿ ದಿವಂಗತ ಹರ್ಷ ಶೆಟ್ಟರು ಈ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಬೇಕನ್ನುವ ಸಂಕಲ್ಪವನ್ನು ಮಾಡ್ತಾರೆ. ಅಷ್ಟಮಂಗಲ ಪ್ರಶ್ನೆಯನ್ನು ಕೂಡ ಹಾಕ್ತಾರೆ. ಆದರೆ ಒಂದು ಕೆಲವು ಕಾರಣಾಂತರಗಳಿಂದ ಅವರಿಗೆ ಆರೋಗ್ಯದ ಸಮಸ್ಯೆ ಬಂದು ಆದ್ದರಿಂದ ಅವರಿಗೆ ಈ ಒಂದು ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ಆಗುವುದಿಲ್ಲ. ಮತ್ತೆ ಹಾಗೆ ಉಳಿತದೆ, ಕಾಡು ಬೆಳೀತದೆ. ಇಲ್ಲಿ ಸುತ್ತಮುತ್ತಲ ಕಾಡಿನ ಪ್ರದೇಶ ಇದು, ಯಾರು ಕೂಡ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಕಾಡಿನಲ್ಲಿ ಇವತ್ತು ಇಷ್ಟು ದೊಡ್ಡ ಮಟ್ಟದ ಭವ್ಯ ದೇಗುಲ ನಿರ್ಮಾಣ ಆಗ್ತದೆ ಅನ್ನುವ ರೀತಿಯಲ್ಲಿ ಇವತ್ತು ನಾವು 2020ರಲ್ಲಿ ಕೋವಿಡ್ನ ಸಂದರ್ಭ, ನಾವೆಲ್ಲ ಯುವಕರು ಹೀಗೆ ಆ ಹೊತ್ತಿನಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ನಾವೆಲ್ಲ ಫ್ರೀ ಆಗಿತ್ತು. ಏನಾದರೂ ಮಾಡಬೇಕು ಅನ್ನುವ ನೆಲೆಯಲ್ಲಿ ನಮ್ಮ ಇಲ್ಲಿನ ಬ್ರಾಹ್ಮಣ ಯುವಕ ಮಂಡಲದ ಸ್ನೇಹಿತರು ಇಲ್ಲೊಂದು ಮಾಲಿಂಗೇಶ್ವರನ ಸನ್ನಿಧಿ ಅಂತಕ್ಕಂಥ, ನಾನಾಗ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದೆ. ನಮ್ದು ಆ್ಯಕ್ಚುಲಿ ಬಿಲ್ಲಾಡಿ, ಇದರಿಂದ ಆಚೆ ಬರ್ತದೆ. ಆಗ ಅವರೆಲ್ಲ ಹೇಳಿದಾಗ ನಾವಿಲ್ಲಿ ಒಂದಷ್ಟು ಜನ ಯುವಕರು ಬಂದು ಸುಮ್ಮನೆ ವಾಟ್ಸಪ್ನಲ್ಲಿ ಒಂದು ಮೆಸೇಜನ್ನು ಹಾಕ್ತೇವೆ, ಇಂಥ ಒಂದು ನಮ್ಮ ಗ್ರಾಮದಕ್ಕೆ ಸಂಬಂಧಪಟ್ಟಂಥ ಮಾಲಿಂಗೇಶ್ವರ ದೇವಸ್ಥಾನ ಇಲ್ಲಿ ಇದೆ ಅಂತಕ್ಕಂಥ ಅದನ್ನು ಸ್ವಚ್ಛಗೊಳಿಸೋಣ ಅಂತ ಮೆಸೇಜನ್ನು ಹಾಕ್ತೇವೆ. 100 ಜನ ಸೇರ್ತಾರೆ. ನಮಗೆ ಒಂದು ದಿನದಲ್ಲಿ ಅದನ್ನು ಅವತ್ತು ಸ್ವಚ್ಛ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಮತ್ತೆ ನಮಗೆಲ್ಲ ಫ್ರೀ ಇತ್ತು. ನಾವು ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ನಾವೆಲ್ಲ ಸೇರಿ 3-4 ವಾರಗಳ ಕಾಲ ಇದನ್ನು ಸೇರಿದಾಗ ನಮಗೆ ಸಂಪೂರ್ಣವಾಗಿ ಇಡೀ ದೇವಸ್ಥಾನದ ಚಿತ್ರಣ ನಮಗೆ ಸಿಗ್ತದೆ. ಆಗ ನಮಗೆ ಮಾಲಿಂಗೇಶ್ವರನ ಸನ್ನಿಧಿ ಇರ್ಬೋದು, ಸುತ್ತುಕೋಳಿ ಇರ್ಬೋದು, ನಂದಿ ದೇಗುಲ, ನಾಗ ಸನ್ನಿಧಿ ಎಲ್ಲ ಕೂಡ ಸಿಗ್ತದೆ. ನಾವು ಆಗ ನಮಗೇನು ಮಾಡೋದು, ದೇವಸ್ಥಾನ ಸಿಕ್ಕಿದೆ, ಆದರೆ ಅದನ್ನು ಮಾಡುವಂಥ ಶಕ್ತಿ ನಮ್ಮಂಥ ಯುವಕರ ಹತ್ರ ಇಷ್ಟು ದೊಡ್ಡ ದೇವಸ್ಥಾನ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮನೋಭಾವನೆಯಲ್ಲಿ ನಾವೆಲ್ಲ ಕೂಡ ಇತ್ತು. ಆದರೂ ಕೂಡ
ಒಮ್ಮೆ ನಾವು ಪೇಜಾವರ ಸ್ವಾಮಿಗಳ ಹತ್ರ ಹೀಗೆ ಈ ವಿಚಾರವನ್ನು ತಿಳಿಸಿದಾಗ ಅವ್ರು ಹೇಳಿದರು, ನೀವೊಮ್ಮೆ ಅಷ್ಟಮಂಗಲ ಹಾಕಿ ನೋಡಿ, ಮುಂದೆ ಏನಾಗುತ್ತೆ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳಿದರು. ಮತ್ತೆ ನಾವು ವಾಟ್ಸಪ್ನಲ್ಲಿ ಮೆಸೇಜ್ಗಳನ್ನು ಮಾಡಿ ಅಷ್ಟಮಂಗಲಕ್ಕೊಂದು ದಿನ ನಿಗದಿ ಮಾಡ್ತೇವೆ. ಅಷ್ಟಮಂಗಲಕ್ಕೆ ಆಕಸ್ಮಿಕವಾಗಿ ಪೇಜಾವರ ಸ್ವಾಮಿಗಳು ಇಲ್ಲಿಗೆ ಬರ್ತಾರೆ. ಅವರು ಪಾದಸ್ಪರ್ಶ ಮಾಡಿ ಹೇಳ್ತಾರೆ, ಅಯೋಧ್ಯೆಯಲ್ಲಿ ಯಾವ ರೀತಿ ರಾಮ ಮಂದಿರ ನಿರ್ಮಾಣ ಆಗ್ತದೆ, ಅದೇ ಕದ್ರಂಜಿಯಲ್ಲಿ ಮಹಾಲಿಂಗೇಶ್ವರನ ನಿರ್ಮಾಣ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಅವರ ಕೈಯಲ್ಲಿದ್ದ ಒಂದು ಇಡೀ ಕಾಣಿಕೆಯನ್ನು ಇದಕ್ಕೆ ಹಾಕಿ ಇದನ್ನು ಮೂಲಧನವಾಗಿ ತೆಗೆದುಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿ ನಮಗೆ ಆಶೀರ್ವಾದನ ಕೊಟ್ಟಿರ್ತಾರೆ. ಅವತ್ತು ಎಲ್ಲ ಊರವರೆಲ್ಲ ಸೇರಿ ನನ್ನನ್ನು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಮಾಡಿದರು. ಈ ದೇವಸ್ಥಾನದಲ್ಲಿ ಎಷ್ಟು ಯಾವ ರೀತಿ ಕಾರಣಿಕ ಶಕ್ತಿ ಇದೆ ಅಂತ ಹೇಳಿದರೆ, ಇಲ್ಲಿ ಈ ದೇವಸ್ಥಾನ ಅಭಿವೃದ್ಧಿ ಆಗುವುದರ ಜೊತೆಗೆ ಇಡೀ ನೈಲಾಡಿ ಗ್ರಾಮವೇ ಅಭಿವೃದ್ಧಿ ಹಂತಕ್ಕೆ ತಲುಪ್ತಾ ಇದೆ. ನಮಗೆ ಬಹಳ ಸಂತೋಷ. ಇಲ್ಲಿ ರಸ್ತೆ ಇರ್ಬೋದು, ಡ್ಯಾಮ್ಗಳಿರ್ಬೋದು, ಸುತ್ತಮುತ್ತಲಿನ ಪ್ರದೇಶಗಳೇ ಇವತ್ತು ಅಭಿವೃದ್ಧಿ ಆಗ್ತಿದೆ. ಮಹಾಲಿಂಗೇಶ್ವರನಿಗೆ ಏನೆಲ್ಲ ಬೇಕು ಅದನ್ನು ಅವನೇ ಮಾಡಿಸ್ಕೊಳ್ತಿದ್ದಾನೆ. ನಮ್ಮ ಹತ್ರ ಏನಿಲ್ಲ. ಊರಿನವರಿಂದ ಹಿಡಿದು ಪರ ಊರಿನವರು ಹಿಡಿದು ಇವತ್ತು ಸಾಧಾರಣ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ವಿಜೃಂಭಣೆಯ ಬ್ರಹ್ಮಕಲಶೋತ್ಸವ ನಾಡಿದ್ದು 18ನೇ ತಾರೀಕಿನಿಂದ ಆರಂಭವಾಗಿ 23 ತನಕ ಇದೆ. ನಮ್ಮ ಗ್ರಾಮ ಅಲ್ಲ, ಸುತ್ತ 10 ಗ್ರಾಮಗಳಲ್ಲಿ ಕೂಡ ಒಂದು ಹಬ್ಬದ ವಾತಾವರಣ ಇದೆ. ಖಂಡಿತವಾಗಿ ಕದ್ರಂಜೆ ಮಹಾಲಿಂಗೇಶ್ವರ ಯಾವ ರೀತಿ ಹಿಂದೆ 60 ವರ್ಷಗಳ ಹಿಂದೆ ವೈಭೋಗದಿಂದ ಈ ದೇವಸ್ಥಾನದಲ್ಲಿ ಏನು ಚಟುವಟಿಕೆಗಳು ನಡೀತಾ ಇತ್ತು ಮತ್ತೆ ನಡೆಯಬೇಕು ಅನ್ನೋದು ನಮ್ಮೆಲ್ಲರ ಹಾರೈಕೆ. ಅದರಿಂದ ಎಲ್ಲ ಗ್ರಾಮಸ್ಥರು, ಇದರಲ್ಲಿ ಒಬ್ಬರು ಇಬ್ಬರು, ನಾನು ನನ್ನದೇನಿಲ್ಲ, ಇಡೀ ಗ್ರಾಮ ಬಿಲ್ಲಾಡಿ ನೈಲಾಡಿಯ ಸಮಸ್ತ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಇಂಥ ದೊಡ್ಡ ಭವ್ಯ ದೇಗುಲವನ್ನು ನಿರ್ಮಾಣ ಮಾಡ್ತಿದೆ. ಇದು ನಮ್ಗೆ ಇನ್ನೂ ಕೂಡ ಕಲ್ಪನೆ ಇದೆ. ಇದಕ್ಕೆ ಸಾಧಾರಣ 2 ಎಕರೆ ತನಕ ಲ್ಯಾಂಡ್ಗಳನ್ನು ಅಕ್ಕಪಕ್ಕದ ಮನೆಯವರು, ಇಲ್ಲಿನ ಊರಿನವರು ನಮ್ಗೆ ದಾನ ಮಾಡಿದ್ದಾರೆ. ಬಹಳಷ್ಟು ಅಭಿವೃದ್ಧಿ ಮಾಡೋದಾದರೆ ನಮ್ಗೆ ತುಂಬ ಅವಕಾಶಗಳಿದೆ. ಭವಿಷ್ಯದಲ್ಲಿ ನಾವು ಇದನ್ನೆಲ್ಲ ಮಾಡಿ ಈ ಒಂದು ಕ್ಷೇತ್ರವನ್ನು ಜಿಲ್ಲೆಯಲ್ಲ ರಾಜ್ಯದಲ್ಲೇ ಅತಿ ದೊಡ್ಡ ಕ್ಷೇತ್ರವಾಗಿ ಮಾರ್ಪಡುವಂಥ ಕನಸನ್ನು ನಾವು ಯುವಕರು ಹೊತ್ತಿದ್ದೇವೆ. ಸಹಕಾರ ಕೂಡ ಮಾಡ್ತೇವೆ. ಸರ್, ಕದ್ರಂಜಿ ಅಂದ್ರೆ ಏನಂತ ಹೇಳಿ ಬಿಡಿಸಿ ಹೇಳ್ಬೋದಾ? ಕದ್ರಂಜಿ ಅಂದರೆ ಅದೊಂದು ಪರಿಮಳಯುಕ್ತವಾದ ಒಂದು ಹೂ. ಆ ಒಂದು ಹೂವಿನ ಹೆಸರಲ್ಲಿ ಇದು ಏನು ಬ್ರಿಟಿಷ್ ಪೀರಿಯಡಲ್ಲಿ ಈ ಒಂದು ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಂಥ ದೇವಸ್ಥಾನ. ನಮ್ಮ ಮೂಲ ಏನು ದಾಖಲೆಗಳು ನಮ್ಗೆ ಸಿಕ್ಕಿದೆ, RTC ಇರ್ಬೋದು, RTCಯಲ್ಲಿ ಎಂಟ್ರಿ ಇದೆ ಕದ್ರಂಜಿ ಅಂತ. ಹಿಂದೆ ಒಬ್ಬರು ಋಷಿಮುನಿಗಳು ಈ ದೇವಸ್ಥಾನವನ್ನು 500 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದರು. ನಮಗೆ ಭಾಳ ಸಂತೋಷ ಏನಂದರೆ 500 ವರ್ಷಗಳ ನಂತರ ನೈಲಾಡಿಯಲ್ಲಿ ಮತ್ತೆ ಈ ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ ಆಗ್ತಿದೆ. ಆ ಕಾಲಘಟ್ಟದಲ್ಲಿ ನಾವೆಲ್ಲ ಜೀವಿತ ಇದ್ದೇವಲ್ಲ, ಅದೇ ನಮಗೆ ಭಾಳ ಸಂತೋಷ. ಇಂಥ ಪುಣ್ಯ ನಮಗೆ ಇನ್ನು 10 ಜನ್ಮ ಇಟ್ಟಿದ್ರು ಕೂಡ ನಮಗೆ ಸಿಗಲಿಕ್ಕಿಲ್ಲ. ಆ ಒಂದು ಪುಣ್ಯದ ಕೆಲಸದಲ್ಲಿ ಇಡೀ ಊರಿಗೂರೇ ಭಾಗವಹಿಸ್ತಾ ಇದೆ. ನಾವೆಲ್ಲ ಭಾಳ ಹೆಮ್ಮೆಯಿಂದ ಉತ್ಸುಕರಾಗಿದ್ದೇವೆ. ಸರ್, ಎಷ್ಟು ಖರ್ಚು ವೆಚ್ಚ ಆಯಿತು? ಇಲ್ಲ, ಒಂದು 3 ಕೋಟಿ ರೂಪಾಯಿ ವೆಚ್ಚದ ಅಂದಾಜು ವೆಚ್ಚವನ್ನು ಹಾಕಿದ್ದೇವೆ. ನಮ್ಮ ಅಭಿವೃದ್ಧಿಯ ಚಿಂತನೆ ಇನ್ನೂ ಜಾಸ್ತಿ ಬೇಕಾಗ್ತದೆ. ಆದರೆ ದೇವಸ್ಥಾನ ಇನ್ನೂ ಒಂದು ಹಂತಕ್ಕೆ ತಲುಪಬೇಕಾದ್ರೆ ಈಗ ಸುತ್ತೋಳಿಯ ಏನು ಹೊರಗಿನ ಸುತ್ತೋಳಿಯ ಮಾಡಿದ ಕೆಲಸಗಳು ಬಾಕಿ ಉಳಿಸ್ಕೊಂಡು ನಮಗೆ ಸಮಯ ಆಗಿದೆ. ನಮಗೇನು ನಿಗದಿಯನ್ನು ತೆಗೆದುಕೊಂಡಿದ್ದೇವೆ. ಈ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಒಂದು ನೆಕ್ಸ್ಟ್ ಡೇಯಿಂದ ಕೂಡ ನಾವು ಉಳಿದ ಕೆಲಸವನ್ನು ಕಂಟಿನ್ಯೂ ಮಾಡ್ತೇವೆ. ಇನ್ನೂ ಕೆಲವು 10 ಕೆಲಸಗಳು ಬಾಕಿ ಇದೆ. ಅದು ಆ ರೀತಿ ಪ್ರೋಗ್ರೆಸ್ ಆಗ್ತದೆ. ಈಗ 500 ವರ್ಷಗಳ ನಂತರ ಒಂದು ಊರಿನಲ್ಲಿ, ಒಂದು ಗ್ರಾಮದಲ್ಲಿ ಮಹಾಲಿಂಗೇಶ್ವರನ ಸನ್ನಿಧಿ ಮತ್ತೆ ಪ್ರತಿಷ್ಠಾಪನೆಗೊಳ್ತಾ ಇದೆ ಹೇಳಿದರೆ ಅಕ್ಕಪಕ್ಕದ 10 ಗ್ರಾಮಗಳಿಗೆ ಇದೊಂದು ಪುಣ್ಯ ತಡ್ತದೆ. ಅದರಿಂದ ನಾವೆಲ್ಲ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಸ್ಥರಿರ್ಬೋದು, ಹಿಂದೂ ಬಾಂಧವರು, ದೈವ ಭಕ್ತರಿರ್ಬೋದು, ಅವರೆಲ್ಲರಲ್ಲಿ ವಿನಂತಿ ಏನಂದರೆ, ನಮ್ಮ ಕದ್ರಂಜಿಯ ಬ್ರಹ್ಮಕಲಶ ಅಂತಕ್ಕಂಥದ್ದು ನಮ್ದಲ್ಲ, ನಿಮ್ಮ ಊರಿನ ಬ್ರಹ್ಮಕಲಶ ಅಂತ ಭಾವಿಸಿ. ಈಗಾಗಲೇ ನಮಗೆ ಹೊರೆ ಕಾಣಿಕೆಗೆ 100 ಹೆಸರುಗಳು ಬರ್ತಾ ಇದೆ. ಸುತ್ತ ಎಲ್ಲ ಗ್ರಾಮದಿಂದ ಎಲ್ಲ ಭಕ್ತಾದಿಗಳು ಈ 3-4 ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಾಲಿಂಗೇಶ್ವರನ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. 18ನೇ ತಾರೀಕು ಹೊರೆ ಕಾಣಿಕೆಯಿಂದ ಆರಂಭವಾಗ್ತದೆ. ಬಹಳ ಸೈಬರ್ಕಟ್ಟೆಯಿಂದ ಬಹಳ ಅದ್ದೂರಿಯಾಗಿ ಹೊರೆ ಕಾಣಿಕೆ ಆರಂಭವಾಗಿ 3-4 ಕಿಲೋಮೀಟರ್ ಭವ್ಯ ಮೆರವಣಿಗೆಯಲ್ಲಿ ಇಲ್ಲಿಗೆ ಆರಂಭವಾಗ್ತದೆ. 20ನೇ ತಾರೀಕಿನಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗ್ತದೆ. ಇಷ್ಟು ದೊಡ್ಡ ಹಬ್ಬ ಆಗುವಾಗ ನಾವು ಎಲ್ಲ ರೀತಿ ಸಾಂಸ್ಥಿಕವಾಗಿ, ಧಾರ್ಮಿಕವಾಗಿ, ಸಂಪೂರ್ಣವಾಗಿ ಎಲ್ಲ ಚಟುವಟಿಕೆಗಳ ತೊಡಗಿದ್ದೇವೆ. 20, 21, 22, 23 ಎಲ್ಲ ಸಂಪೂರ್ಣವಾಗಿ ಕಾರ್ಯಕ್ರಮ ಮುಗಿದು 23ನೇ ತಾರೀಕು ಮಹಾಬ್ರಹ್ಮಕಲಶ ಇರ್ತದೆ. ಮತ್ತು ಪ್ರತಿದಿನ ಅನ್ನ ಸಂತರ್ಪಣೆ ಇರ್ತದೆ. 20ನೇ ತಾರೀಕಿನಿಂದ ರಾತ್ರಿ 1,000 ಜನರಿಗೆ ನಾವು ಪ್ರತಿದಿನ ಅನ್ನ ಸಂತರ್ಪಣೆ ಇರ್ತದೆ. ಮಧ್ಯಾಹ್ನ ಕೂಡ ಅನ್ನ ಸಂತರ್ಪಣೆ ಇರ್ತದೆ.
ಅದೇ ರೀತಿ ಪ್ರತಿ 21 ಎಲ್ಲ ದಿನಕ್ಕೂ ಕೂಡ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ಮಾಡಿದ್ರು. 23ನೇ ತಾರೀಕು ಮಹಾ ಅನ್ನ ಸಂತರ್ಪಣೆ, ಆ ದಿನ ಬ್ರಹ್ಮಕಲಶ, ಆ ದಿನ ಸುಮಾರು 5,000 to 6,000 ಜನರ ನಮಗೆ ನಿರೀಕ್ಷೆ ಇದೆ. ಹಾಗೆ 23ರ ರಾತ್ರಿ ಇಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಭಜನಾ ಸಂಗಮ ನಡೀತಾ ಇದೆ. ಈ ಒಂದು ಸುತ್ತಮುತ್ತ ಗ್ರಾಮದ ಒಂದು 10 ಭಜನಾ ತಂಡಗಳು ಬಂದು 500 ವರ್ಷಗಳ ನಂತರ ಒಂದು ದೇವಸ್ಥಾನ ಪ್ರತಿಷ್ಠೆ. ಶಿವನಿಗೆ ಭಜನೆ ಪ್ರಿಯ, ದೀಪೋತ್ಸವ ಪ್ರಿಯ, ಅದರಿಂದ ಭಜನೆ ಮತ್ತು ದೀಪೋತ್ಸವ ಎರಡನ್ನು ಒಟ್ಟಾಗಿ ನಾವು ದೀಪೋತ್ಸವ, ಭಜನಾ ಸಂಗಮ ಮತ್ತು ದೀಪೋತ್ಸವ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಆ ದಿನ ರಾತ್ರಿ ಡಕ್ಕೆ ಬಲಿ ಇದೆ. ಇಲ್ಲಿ ಸಾಧಾರಣ 60 ವರ್ಷದಿಂದ ಕೆಲವು ಅಜಲು ಚಟುವಟಿಕೆಗಳು ನಡೆದಿಲ್ಲ. ಅದರಿಂದ ಆ ಡಕ್ಕೆ ಬಲಿಯ ಸೇವೆ ಎಂದು ಇವತ್ತು ಡ್ಯೂಟಿಗೆ ಇಡೋರು ಇರ್ಬೋದು, ದೇವಸ್ಥಾನದ ಏನು ಧಾರ್ಮಿಕ ಕಟ್ಟುಪಾಡುಗಳು ಅವರಿಗೆಲ್ಲ ಒಂದು ಜವಾಬ್ದಾರಿ. ಈಗ ದೇವಾಡಿಗರಿರ್ತಾರೆ, ಮುಡಿವಾಳರಿರ್ತಾರೆ, ಆಚಾರ್ಯರಿರ್ತಾರೆ, ಕುಡುಬಿ ಸಮುದಾಯ, ಮಗುವೀರ ಸಮುದಾಯ, ಬಿಲ್ಲವ ಸಮುದಾಯ, ಎಲ್ಲ ಸಮುದಾಯದವರಿಗೂ ಕೂಡ ಒಂದು ದೇವಸ್ಥಾನ ಅಂದರೆ ಅದಕ್ಕಾಗಿ ಕಟ್ಟುಪಾಡುಗಳಿರ್ತದೆ. ಅವರು ಎಲ್ಲರಿಗೂ ಕೂಡ ಅದನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಓಕೆ, ಧನ್ಯವಾದ. ಅಮ್ಮ, ದೇವಸ್ಥಾನ ಎಲ್ಲ ಆಗ್ತಾ ಉಂಟು, ನಿಮ್ಗೆ ಎಷ್ಟು ಖುಷಿ ಉಂಟು? ಭಾರಿ ಖುಷಿ ಉಂಟು. ಇದಕ್ಕೆ ಜಾಗ ಕೊಡ್ತು, ದೇವರಿಗೆ ಗೊತ್ತಿತ್ತು, ದುಡ್ಡು ಕೊಟ್ಟಿರು. ನಮ್ಮ ಮಕ್ಕಳ ಮದ್ದೆಲ್ಲ ಶಾಲೆ ಗಿರಿಗೆಲ್ಲ ಹೋಗಿ ಮಾಡ್ತೀವಿ. 55 ವರ್ಷ ಆಯ್ತು ಮದ್ಮೆ, ಇವರು ಹುಡುಗರು ಮದ್ಮೆ ಆಯ್ತು ಜಾಗ. 55 ವರ್ಷ ಆಯ್ತು. ಎಲ್ಲ ಗೊತ್ತಿತ್ತು. ಮತ್ತೆ ಇತ್ತೀಚಿನ ನಡೀತಾ ಇತ್ತಲ್ಲ, ಇವರೆಲ್ಲ ನಡೆಸ್ತಾರೆ. ಮತ್ತೆ ಮುಂಚೆ ದೇವಸ್ಥಾನಕ್ಕೆ ಬರ್ತಿದ್ರಾ? ಗಂಗ ಪೂಜಾ ಇಂಥವ್ರ ಆಚೆ ನಮ್ಗೆ ವರ್ಷ 90 ಆಯ್ತು. ಆ ಗಳಿಕೆ ಬಂದಿತ್ತು, ಹೋಯ್ತಲ್ಲ ಹೊಣಕಾಯಿ ಆಯ್ತ ಗಳಿಕೆ. ನಾಳ್ದು ಇಲ್ಲಿ ಬ್ರಹ್ಮಕಲಶೋತ್ಸವ ಆಗ್ಲಿಕ್ಕೆ ಉಂಟು. ಮೇಡಮ್, ನಿಮ್ಗೆ ಎಷ್ಟು ಖುಷಿ ಇದೆ? ನಮಗೆ ತುಂಬಾ ಖುಷಿ ಇದೆ. ನಾವಿರೋದು ಹುಬ್ಬಳ್ಳಿಯಲ್ಲಿ, ದೇವಸ್ಥಾನ ಸಂಬಂಧ ಇಲ್ಲೇ ಇದ್ದೇವೆ. ಈಗ ಬ್ರಹ್ಮಕಲಶ ಮುಗಿಸಿಯೇ ಹೋಗುವಂತೇಳಿ ತುಂಬಾ ಖುಷಿ ಇದೆ. ಅದು ನಾವೆಲ್ಲ ಶಾಲೆಗೆ ಇಲ್ಲೇ ಬಂದಿತ್ತು, ಇದೇ ಶಾಲೆಯಲ್ಲಿ ಓದಿತ್ತು. ನಾವು 3ನೇ ಇಲ್ಲೇ ಓದಿದ್ದು. ಮತ್ತೆ ಬಸವರಾಜ ಅಣ್ಣರು ಎಲ್ಲ ಒಳ್ಳೆ ರೀತಿಯಾಗಿ ಊರಿನವ್ರ ಸಹಕಾರ ತುಂಬಾ ಇದೆ, ಇವ್ರದ್ದೆಲ್ಲ ಸಹಕಾರ ಬಹಳ ಇದೆ. ಬಸವರಾಜಣ್ಣ ಒಳ್ಳೆ ತಾಯಿ ಹೊಟ್ಟೆ ಹುಟ್ಟಿ ಇಂಪ್ರೂವ್ ಮಾಡ್ತಾರೆ, ನಾವು ಎಣಿಸ್ಕೊಂಡೇ ಇಲ್ಲ. ಅದ್ರ ಭಾರಿ ಖುಷಿ ಇದೆ ಅವ್ರ ಮೇಲೆ. ಹೊಸದಾಗಿ ದೇವಸ್ಥಾನ ಅಭಿವೃದ್ಧಿಗೊಂಡಿದೆ ಸರ್, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದೊಂದು ಐತಿಹಾಸಿಕ ದಿನ. ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇಡೀ ಜಿಲ್ಲಾಡಿ ಜನರಿಗೆ ಹೇಳಿದ್ರೆ ಒಂದು ಬಹಳ ಪುರಾಣವಾದ ಒಂದು ಐತಿಹಾಸಿಕ. ಎಷ್ಟು ಸಂತೋಷದ ವ್ಯವಸ್ಥೆ ಅಂತ ಹೇಳಿದ್ರೆ, ನಮ್ಮೂರಿನಲ್ಲಿ ಇಂಥ ಒಂದು ವ್ಯವಸ್ಥೆ ಆಗ್ತದೆ ಅಂತ ಹೇಳ್ಕೊಳ್ಳೋದು. ಯಾಕಂದರೆ ಗುರುಗಳು ಹೇಳಿದ್ರು, ಅವರು ಇಲ್ಲಿನ ವಿದ್ಯಾರ್ಥಿ, ನಮಗೆ ಗುರುಗಳು. ಇದು ಬರೀ ಒಂದು ದೇವಸ್ಥಾನ ಮಾತ್ರ ಆಗಿರೋಲ್ಲ, ಒಂದು ಶಾಲೆ ಟೈಪ್ ಆಗಿ ಜಗಲಿಯಲ್ಲಿ ಕಲ್ತ್ಕೋದವರು ಹೇಳಿದ್ರಲ್ಲ ಗುರುಗಳು, ಆ ರೀತಿ ಇತ್ತು. ಮತ್ತು ಭಾಳ ಅಂತ ಹೇಳಿ ಎಷ್ಟು ಹೆಮ್ಮೆ ಅಂತ ಹೇಳಿದರೆ, ನಮ್ಮೂರಲ್ಲಿ ಇದು ಎಲ್ಲ ಪ್ರಶ್ನಾರ್ಥಕ ಚಿಹ್ನೆಗಳನ್ನಿಟ್ಟಾಗ ಕೆಲವ್ರ ಕಡೆ ಹೋದಾಗ ಎಲ್ಲಿ ಹೋದ್ರು ನಿಮ್ಮೂರಲ್ಲಿ ಒಂದು ದೇವಸ್ಥಾನ ಇತ್ತು, ಅಜೀರ್ಣಗೊಂಡಿದೆ ಅನ್ನೋ ಭಾವನೆಗಳು ಬರ್ತಿತ್ತು. ಇಡೀ ಪಂಚಾಯತ್ನಲ್ಲಿ ಶಿವ ದೇವಾಲಯ ಇರಲಿಲ್ಲ. ಅದು ಇವತ್ತು ಉದ್ಘಾಟನೆ ಆಗ್ತಾ ಇದೆ, ನಮ್ಮಲ್ಲಿದೆ, ನಮ್ಮ ಪೃಥ್ವಿರಾಜ್ ಶೆಟ್ಟರ್ ನೇತೃತ್ವದಲ್ಲಿ ನಾವೆಲ್ಲ ಸೇರ್ಕೊಂಡಿದೆ. ಒಂದು ಐತಿಹಾಸಿಕ ಅಂತ ಯಾಕೆ ಹೇಳ್ತೇನೆ, ನಮ್ಮ ಜೀವಮಾನದಲ್ಲಿ ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಭಾಗಿಯಾಗಿದ್ದೇವೆ ಅಂತ ಹೇಳ್ಕೊಳ್ಳೋದು ಭಾಳ ಇಡೀ ಊರಿನವರಿಗೆ, ಇಡೀ ಗ್ರಾಮದವರಿಗೆ ಕನಸು ಮನಸ್ಸನ್ನು ತೋರಿಸ್ತಿತ್ತು. ಯಾಕಂದರೆ ದೊಡ್ಡಿಗೆ ರಸ್ತೆಗಳಾಗ್ತದೆ, MLA ಅವರದ್ದು ಅಧ್ಯಕ್ಷರು ಅವರ ಹೋರಾಟದಿಂದ ರಸ್ತೆಗಳಾಗ್ತದೆ, ಎಲ್ಲ ಕಡೆ ಆಗ್ತದೆ. ಜನರ ಸಹಕಾರ ಕೊಟ್ಟಿದ್ದಾನೆ. ಊರವರು, ಹೊರಊರಿನವರು, ದಾನಿಗಳು ಬಹಳ ದೊಡ್ಡದಿದೆ. ನಾಗದೇವರು ವಿಶೇಷವಾಗಿ ಬ್ರಾಹ್ಮಣ ವರ್ಗದವರಿದ್ದಾರೆ, ಕುಟುಂಬದವರು ಎಲ್ಲರೂ ಸಹಕಾರ ಇದೆ. ಭಾಳ ಖುಷಿ ಆಗ್ತದೆ. ಸರ್, ಇಲ್ಲಿ ಏನಾದ್ರು ತೊಂದರೆ ಆಗಿದಾ ರಸ್ತೆ ಆಚೆ ಹೊಡುವಾಗ? ಏನಾದ್ರು ಹಾಗೇನಾದ್ರು? ಇಲ್ಲಿವರೆಗೆ 3 ವರ್ಷ ಆಗ್ತಿದೆ ಕೆಲಸ ವಸ್ತು. ಎಷ್ಟು ಎಲ್ಲಿ ಯಾವುದೇ ಸುದ್ದಿಗಳು ಏನಾದರೂ ಒಂದಿಷ್ಟು ಕಾಣುತ್ತೇನಾಗಿಲ್ಲ. ಯಾವುದೇ ಕೆಲಸಗಾರಿಯಾಗಿರ್ಬೋದು, ನಮಗಾಗಿರ್ಬೋದು, ಯಾವ ರೀತಿಯಲ್ಲಿ ಹಣಕಾಸಿನ ಸಂದರ್ಭಗಳು ಅಡಚಣೆ ಬಂದಾಗ ಯಾವುದೋ ಒಂದು ರೀತಿ ಯಾರೋ ಒಬ್ಬರು ಸಹಾಯ ಕೊಡ್ತಿತ್ತು. ಒಟ್ಟು ನಡೆದು ಹೋಗಿದೆ, ಸಾಂಗವಾಗಿ ನಡೆದಿದ್ದು. ಕೆಲಸಗಳು ಬಾಕಿ ಇದೆ, ದಾನಿಗಳಿದ್ದಾರೆ, ನಡೀತದ್ದು. ಭಗವಂತ ಈಶ್ವರ ಎಲ್ಲ ಮಾಡ್ತಾರೆ.